ಮಹಾತ್ಮ ಗಾಂಧೀಜಿ ಭೇಟಿ ನೀಡಿದ್ದ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸಿರುವ ಆಲದ ಮರದ ಪಾರ್ಕ್ ಅನ್ನು ಉತ್ತಮ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರೆಸ್ ಕ್ಲಬ್ ತುಮಕೂರು ಪದಾಧಿಕಾರಿಗಳಿಗೆ ಮೇ 16ರಂದು ಬೆಳಗ್ಗೆ 12:20ಕ್ಕೆ ಹಸ್ತಾಂತರ ಮಾಡಲಿದ್ದಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಶಶಿಧರ್ ಎಸ್ ದೋಣಿಹಕ್ಲು, ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಖಜಾಂಚಿ ಸಂಗಮೇಶ್, ಉಪಾಧ್ಯಕ್ಷರಾದ ಅಮೃತವಾಣಿಯ ಜಿ ಮಾರುತಿ, ಅಮೋಘ ಟಿವಿಯ ಕೆ ಶ್ರೀನಿವಾಸ್ ರೆಡ್ಡಿ, ಸತ್ಯದರ್ಶಿನಿ ಜಿ ಕರುಣಾಕರ್, ಜಿಲ್ಲಾ ಸಹ ಕಾರ್ಯದರ್ಶಿ ಸಂಯುಕ್ತ ಕರ್ನಾಟಕದ ಟಿಎನ್ ಸತೀಶ್, ಸಂಘಟನಾ ಕಾರ್ಯದರ್ಶಿ ವಿಶ್ವವಾಣಿಯ ರಂಗನಾಥ್ ಕೆ, ಮರಡಿ ನಿರ್ದೇಶಕರಾದ ರಾಜ್ ಟಿವಿ ಕನ್ನಡದ ಎನ್ಜಿ ಹಳ್ಳಿ ಮಹೇಶ್, ಟಿವಿ9ನ ಮಹೇಶ್, ಸುವರ್ಣ ನ್ಯೂಸ್ನ ಮಹಂತೇಶ್, ವಿಜಯ ಕರ್ನಾಟಕದ ವಿ ವಿನಯ್, ನ್ಯೂಸ್ ಫಸ್ಟ್ನ ಮಧು ಇಂಗಳದಾಳ, ಸಂಜೆವಾಣಿಯ ಎಂ ರಮೇಶ್, ವಿಜಯವಾಣಿಯ ಜಿ ವೆಂಕಟೇಶ್, ಪ್ರಜಾವಾಣಿಯ ಎನ್ ಚನ್ನದೇವರು, ತುಮಕೂರು ವಾರ್ತೆಯ ಎಂ ಈಶ್ವರಪ್ಪ, ಪವರ್ ಟಿವಿಯ ಜಿಎಸ್ ಹೇಮಂತ್ ಕುಮಾರ್, ಟಿವಿ9ನ ಸಿ ವಿಜಯ್, ಸತ್ಯದರ್ಶಿನಿಯ ಎನ್ ದಾದಾಫೀರ್ ಉಪಸ್ಥಿತರಿರುವರು. ಸ್ನೇಹಿತರೆ, ನಮ್ಮ ಪತ್ರಿಕೆಯ ವೃತ್ತಿ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ಸೋಮವಾರ ನಮ್ಮ ಜೂನಿಯರ್ ಕಾಲೇಜಿನ ಆಲಮರದ ಪಾರ್ಕನ್ನು ಮಾನ್ಯ CM ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಪತ್ರಿಕಾ ರಂಗದ ಎಲ್ಲ ವೃತ್ತಿ ಇವರಿಗೋಸ್ಕರನೇ ಪ್ರೆಸ್ ಕ್ಲಬ್ಬಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವೃತ್ತಿ ಬಾಂಧವರು ಸಹ ಒಂದು ಬೆಳಗ್ಗೆ 10 ಗಂಟೆಗೆ ಎಲ್ಲರೂ ಇಲ್ಲಿ ಹಾಜರಿರಬೇಕು ಅಂತೇಳಿ ನಿಮಗೆಲ್ಲರೂ ಸ್ವಾಗತ ಕೊಡ್ತೇನೆ.